ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಪೊಲೀಸ್ ಠಾಣೆ ಹತ್ರ ಬಂದಿದ್ದೀವಿ. ಕಾರಣ ಎಲ್ಲರಿಗೂ ಗೊತ್ತಿರ್ಬೋದು, ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರ ಮೇಲೆ ನಿನ್ನೆ ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ SKDRDP ಕೆಲಸದವರು ಏನೋ ಹಲ್ಲೆ ಆಗಿದೆ ಅಂತ ಸುದ್ದಿ ಆಗ್ತಾಯಿತ್ತು. ಆದರೆ ಇವರ ಬಟ್ಟೆಯನ್ನು ಹರಿದಾಕಿದ್ದಾರೆ. ಅವ್ರಿಗೆ ಹಲ್ಲೆ ಮಾಡುವಷ್ಟು ಕೆಪಾಸಿಟಿ ಇಲ್ಲ ಅಂತ ಕಾಣಿಸುತ್ತೆ, ಕೈ ನಡುಗ್ತಾ ಇತ್ತು ಅಂತ ಕಾಣಿಸುತ್ತೆ. ಅಲ್ಲ ಆಗಿದ್ದರೆ ಅದು ಬೇರೆಯೊಂದು ರೂಟ್ ಇತ್ತು, ಅದು ಮಾಡ್ತಾಯಿದ್ದೆ. ಆದರೆ ಇಲ್ಲಿ ಇವತ್ತೆಲ್ಲ ಬಂದು ವಿಚಾರಿಸಿದ್ದೀವಿ, ಯಾವುದೇ ರೀತಿಯಲ್ಲಿ ಹಲ್ಲೆ ಮಾಡಿದಿಲ್ಲ, ಬಟ್ಟೆಯನ್ನು ಮಾತ್ರ ಹರಿದಾಕಿರೋದು. ಅದರ ಪ್ರಕಾರವಾಗಿ ನಿನ್ನೆನೇ ಸಂತೋಷು ಹಾಗೂ ಮನೆಯವರು ಕಡಬ ಠಾಣೆಗೆ ಹೋಗಿ ದೂರು ನೀಡಿದ್ದಾರೆ. ದೂರ ಪ್ರಕಾರ ದೂರನ್ನು ದಾಖಲಿಸ್ಕೊಂಡಿರ್ತಾರೆ. ಅದರಂತೆ ಇವತ್ತು ನಾವು ಸಬ್ ಇನ್ಸ್ಪೆಕ್ಟ್ರಿಗೆ ಬಂದು ಮಾತಾಡಿದ್ವಿ, ಎಲ್ಲ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದೀವಿ. ಈ ಹಿಂದೆಯೇ ಈ ಠಾಣೆಯಲ್ಲಿ 3-4 ದೂರುಗಳು ದಾಖಲಾಗಿದೆ. ಅದು ಅಲ್ಲದೆ ಸಂತೋಷ್ ಅವರು ಮನೆಗೆ ಹೋಗಿ ಕಟ್ಬೇಡಿ ಎಂಬ ಹೇಳ್ತಾ ಇದ್ದಾರೆ ಅಂತೇಳಿ ಪ್ರಚೋದನೆ ನೀಡ್ತಾ ಇದ್ದಾರೆ ಅಂತೇಳಿ ಒಂದೇನೋ ದೂರು ದಾಖಲಾಗಿದೆ ಅಂತ, ಅದರ ವಿಷಯನೂ ಮಾತಾಡಿದ್ದೀವಿ. ನಮಗೆ ಇದು ನಕ್ಕಲಿ ಹೌದಾ ಅಲ್ಲವಾ ಎಂಬುದು ಕಡಬ ಠಾಣೆಯಿಂದಲೇ ಅದರ ಮಾಹಿತಿ ಬರಬೇಕು. ಇವಾಗ 3-4 ದೂರು ದಾಖಲಾದಕ್ಕೆ ಇವಾಗಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP ಹತ್ರ ಠಾಣಾಧಿಕಾರಿಯವರು ಮಾಹಿತಿಯನ್ನು ಕೇಳಿದ್ದಾರೆ, ದಾಖಲೆಯನ್ನು ನೀಡಲಿಕ್ಕೆ ಕೇಳಿದ್ದಾರೆ. ನಮಗೆ ಬೇಕಾಗಿರೋ ಆ ದಾಖಲೆ ಬೇಕು. ಈ ಠಾಣೆಯಿಂದಲೇ ಆ ದಾಖಲೆಯನ್ನು ಬಿಡುಗಡೆ ಆಗೋ ಕೆಲಸ ಬೇಕು. ಒಂದ ದಾಖಲೆ ಇದೆ, ಇಲ್ಲ ದಾಖಲೆ ಇಲ್ಲ, ಅಲ್ಲಿ ಗೊತ್ತಾಯಿತು ನಕಲಿ ಹೌದಾ ಅಲ್ವಾ ಅಂತ. ಅದು ಇಲ್ಲಿ ಆಗಿ ಆಗುತ್ತೆ. ಅದಕ್ಕೆ ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ. ಕಾನೂನು ಚೌಕಟ್ಟಲ್ಲಿ ನಿಮಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಕಾನೂನು ಚೌಕಟ್ಟಲ್ಲಿ ಕೊಡಲಿ, ನಮಗೆ ಅವ್ರಿಗೂ ಬೇಡ ಇವ್ರಿಗೂ ಬೇಡ, ಯಾರ ಪರವಾಗಿ ಯಾರು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಲಿ. ಅದೇ ರೀತಿ ಇವತ್ತೆಲ್ಲ ಜನರ ಏನಾಗಿದೆ ಅಂತ ಮತ್ತು ಒಂದಿಷ್ಟು ಈ ನಕಲಿ ಪೇಜ್ಗಳಲ್ಲಿ ಆಗ್ತಾಯಿದ್ರು. ಸಂತೋಷು ವದತಿಯಿಂದ, ರವಿಯಣ್ಣ ವದತಿಯಿಂದ ಅಂತ, ಅದು ನಕಲಿ ಪೇಜುಗಳು ಹಾಗೂ ಕಾಮುಕನ ಜನ ಆಗ್ತಾ ಇರೋದು ಹೊರತು ನಿಯತ್ತಾಗಿರೋ ಯಾರು ಆಗ್ತಾ ಇರೋದಲ್ಲ. ಯಾವುದೇ ಅಂಥ ಒಂದು ಘಟನೆ ನಡೆದಿಲ್ಲ. ಅಂಥ ಘಟನೆಯನ್ನು ನಡೆದರೆ ಇದೆಲ್ಲ ಇವತ್ತು ಆಗ್ತಾ ಇದ್ದು. ಅದಕ್ಕೆ ಮಹೇಶನ್ನ ನಮ್ಮ ತಂಡವರು ಬರ್ತೀವಿ ಅಂತ ಹೇಳೋ, ಅದಕ್ಕೆ ನಾವು ಹೇಳಿದ್ವಿ ಇಲ್ಲ ಯಾವುದಕ್ಕೂ ಬರಬೇಡಿ, ಅಲ್ಲೋಗಿ ಮೊದಲನಾಗಿ ನಾವು ವಿಚಾರಿಸ್ತೀನಿ ಏನಾಗಿದೆ ಅಂತ ಠಾಣೆಯಲ್ಲಿ ಠಾಣಾಧಿಕಾರಿ ಎಲ್ಲ ವಿಚಾರಿಸಿ ಆನಂತರ ನಾವು ಹೋಗ್ತೀವಿ ಅಂತ ಅದಕ್ಕೆ ಹೇಳಿದ್ವಿ. ಇಲ್ಲ ನಾನು ಆ ದಾಖಲೆ ಕೇಳಿದ್ದೀನಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾವೆ, ದಾಖಲೆ ತಂದ ಮೇಲೆ ಉಳಿದ ವಿಷಯ ನಿಮಗೆ ನೀಡ್ತೀವಿ ಅಂತ ಹೇಳಿದರೆ, ಅದಕ್ಕೋಸ್ಕರ ದೊಡ್ಡ ವಿಷಯ ಏನಾಗಿಲ್ಲ. ಮತ್ತು ಇಡೀ ಕರ್ನಾಟಕ ರಾಜ್ಯದ ಜನತೆ ಇನ್ನೂ ಕೇಳ್ತಾ ಇದ್ದೀವಿ, ನಿಮಗೇನಾದರೂ ಇವರು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಕಲಿ ಬಡ್ಡಿ ದಂಧೆಯವರು ಏನಾದರೂ ನಿಮ್ಮ ಮನೆಗೆ ಬಂದರೆ ಸ್ಥಳೀಯ ಠಾಣೆಗೆ ಹೋಗಿ. ಪ್ರತಿಯೊಂದು ಠಾಣೆಯಲ್ಲೂ ನೀತಿ ಟ್ರಸ್ಟ್ ಒಂದು ಸಂಸ್ಥೆಯ ಲೆಟ್ರ್ ಬಂದಿದೆ. ಅಂದರೆ ಮುಖ್ಯಮಂತ್ರಿಗೂ IG ಅವರಿಗೆ ಮುಖ್ಯ ಕಾರ್ಯದರ್ಶಿ ಕೊಟ್ಟಿರೋ ಎಲ್ಲ ಪ್ರತಿಯು ಎಲ್ಲ ಠಾಣೆಗೂ ಬಂದಿದೆ. ಈ ಒಂದು ವಿಷಯದಲ್ಲಿ ತನಿಖೆ ಮಾಡಿ ಅಂತ. ಇದು ನಕಲಿ ದಂಧೆ ಅಂತಲೇ ಕೊಟ್ಟಿದ್ದೀನಿ. ಇದೇ ತನಿಖೆ ಮಾಡಿ ವರದಿ ಕೇಳಿದ್ದೀನಿ, ನಾನು ಸರ್ಕಾರಕ್ಕೆ ಒಪ್ಪಿಸಿ ಅಂತ ವರದಿ ಕೇಳಿದ್ವಿ. ಅದು ತನಿಖೆ ಆಗ್ತಾಯಿದೆ. ಅದಕ್ಕೋಸ್ಕರ ನೇರವಾಗಿ ಠಾಣೆ ದೂರು ಕೊಡಿ. ಅದರಲ್ಲಿ ಏನಾದ್ರು ನಿಮಗೆ ತೊಂದರೆ ಆಗ್ತಾ ಇದೆ, ನಮ್ಮ ಸೌಜನ್ಯ ಹೋರಾಟವನ್ನು ನೇರವಾಗಿ ಸಂಪರ್ಕ ಮಾಡಿ ಅಂತಲೂ ಈ ಮೂಲಕ ನಾನು ಇಡೀ ಕರ್ನಾಟಕ ರಾಜ್ಯದ ಜನತೆ ಹೇಳ್ತಾ ಇದ್ವಿ. ಯಾರು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಎದರಿ ಯಾರು ಒಬ್ಬರು ಆತ್ಮಹತ್ಯೆ ಮಾಡಬೇಡಿ, ನಿಮ್ಮ ಕುಟುಂಬವನ್ನು ಬೀದೆ ತರಬೇಡಿ ಅಂತಲೂ ಈ ಮೂಲಕ ಹೇಳ್ತೀನಿ. ಇನ್ನೂ ಸಂತೋಷಕರ ಏನಾಗಿದೆ ಅಲ್ಲಿ ಅಂತ. ನಿನ್ನೆ ಶರೀಫ್ ಎಂಬುವರ ಮನೆಗೆ ನಾವು ಹೋಗಿದ್ವಿ. ಹುಷಾರಿಲ್ಲ, ಮನೆಗೆ ಬಂದಿದ್ದಾರೆ, ಹೇಳಿದರೆ ಕೇಳ್ತಾ ಇಲ್ಲ, ಅವರಿಗೆ ಒಂದು ತಿಳಿಸುವಂಥ ಕೆಲಸ ಮಾಡಿ ಅಂತ. ಅದಕ್ಕೆ ನಾವು ಹೋಗಿದ್ವಿ. ನಾವು ಹೋಗಿ ಅಲ್ಲಿ ಹೇಳಿದಿಷ್ಟೇ, ನಾವು ಯಾರ ಪರ ಕೂಡ ಬರಲಿಲ್ಲ. ನೀವು ನ್ಯಾಯಯುತವಾಗಿ ಇವರ ದಾಖಲೆಗಳನ್ನು ಏನು ಕೇಳ್ತಾ ಇದ್ದಾರೆ ಅವರು ಕೊಡಿ, ನ್ಯಾಯಯುತವಾಗಿ ವಸೂಲು ಮಾಡಿ. ಮನೆಗೆ ಬಂದು ಈ ಥರ ಟಾರ್ಚರ್ ಕೊಡೋದು, ಕೇಳದೆ ಮನೆಗೆ ಬರೋದು, ಹೆಂಗಸರು ಇರುವಾಗ ಮನೆಗೆ ಬರೋದು ಎಲ್ಲ ತಪ್ಪಲ್ಲ. ಇಷ್ಟೇ ನಾವು ಕೇಳಿರುವಂಥದ್ದು. ಅಷ್ಟೊತ್ತಿಗೆ ಆಗಲೇ ಅವರು ನಮಗೆಲ್ಲ ಬೈಲಿಕ್ಕೆ ಹೊಡಿಲಿಕ್ಕೆ ಎಲ್ಲ ಬರಲಿಕ್ಕೆ ಶುರು ಮಾಡಿದರು. ಅಷ್ಟೊತ್ತಿಗೆ ನಾವು ಪೊಲೀಸೆಲ್ಲ ಕರೆ ಮಾಡಿ ಪೊಲೀಸರು ಬಂದು ಪೊಲೀಸರ ಮುಂದೆನೇ ನಾವು ಮಾತಾಡುವಾಗ ನಮಗೆ ಹೊಡಿಲಿಕ್ಕೆ ಬಂದರು. ಯಾಕಂದರೆ ಇಲ್ಲಿ ಇವರೆಲ್ಲ ಚೂಬಿಡಿದು ಅಕ್ಕಪಕ್ಕದ ಮನೆಯವರನ್ನೇ, ಹಾಗಾಗಿ ಅವರ ಮೇಲೆ ಕೇಸ್ ಆಗಬಾರ್ದು ಅಂತ ನಾನು ಒಳಗಡೆ ಹೋದೆ, ಮನೆ ಒಳಗಡೆ. ಇಲ್ಲಾಂದರೆ ನಾನು ಅಲ್ಲಿ ಒದೆ ತಿನ್ನಲಿಕ್ಕೆ ನಾನು ರೆಡಿಯಾಗಿದ್ದೆವು. ಈಗ ಒದೆ ಕೊಟ್ಟಿದ್ದಾರೆ ಅಂತಲೇ ಈಗ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಾನು ಯಾಕೆ ಅವರ ಮೇಲೆ ಕೇಸ್ ಆಗಬೇಕು? ಈಗ ಎಲ್ಲ ಕಡೆ ಮಂಡ್ಯದಲ್ಲಿ ಕೂಡ ಅಷ್ಟೇ, ಯಾರು ಸೇವಾ ಪ್ರತಿನಿಧಿ ಅಲ್ಲಿ ಊರಿನವರೇ. ಆಮೇಲೆ ನಾವು ಎಲ್ಲೂರಲ್ಲಿ ನಮಗೆ ಹಲ್ಲೆ ಮಾಡಲಿಕ್ಕೆ ಬರುವಾಗ ಅಲ್ಲಿ ಕೂಡ ಅಷ್ಟೇ, ಅಲ್ಲಿ ಕೇಸ್ ಆಗಿರೋದು ಅಲ್ಲಿ ಅಕ್ಕಪಕ್ಕದ ಆ ಊರಿನವರು ಮತ್ತು ಅಕ್ಕಪಕ್ಕದವರೇ, ಅವರ ಮೇಲೆ ಕೇಸ್ ಆಗ್ತದೆ ಹೊರತು SKDRDP ಧರ್ಮಸ್ಥಳ ಕ್ಷೇತ್ರದ ಇಲ್ಲಿ ಯಾರು ಮುಖ್ಯ ಅಧಿಕಾರಿಗಳಿದ್ದಾರೆ ಅವರ ಮೇಲೆ ಕೇಸ್ ಆಗೋದಿಲ್ಲ. ಅವರ ಮೇಲೆ ದೂರು ಕೊಟ್ಟರು ಕೂಡ ತಗೊಳ್ಳೋದಿಲ್ಲ. ಇದಕ್ಕೋಸ್ಕರ ನಾವು ಅವರ ಮೇಲೆ ಯಾಕೆ ಕೇಸ್ ಆಗ್ಬೋದು ಅಂತ ನಾನು ಒಳಗಡೆ ಹೋದೆ. ಆಮೇಲೆ ಪೊಲೀಸ್ ಅವರು ಬಂದರು, ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ. ನಿನ್ನೆ ಅವೆಚ್ಚ ಶಬ್ದದಿಂದ ಬೈಯೋದು, ಹೊಡೆಯೋದು, ಬಾಗಿಲನ್ನು ದೂಡೋದು ಎಲ್ಲ ಮಾಡಿದ್ದಾರೆ. ಅದೆಲ್ಲ ನಾವು ವಿಡಿಯೋ ಹಾಕ್ತೇವೆ. ಅವರ ಪಾರಂಪರ್ಯವಾಗಿ ಬಂದಿರೋದು ಆ ಒಂದು ಕ್ಷೇತ್ರ ಇದರಲ್ಲಿ ಇದ್ದಾರಲ್ಲ
ನಕಲಿ ದಂಧೆಯಲ್ಲಿ ಇರೋವರಿಗೆ ವಂಶಪಾರಂಪರ್ಯವಾಗಿ ಬಂದಿರೋದು ಅತ್ಯಾಚಾರ ಇದೆಲ್ಲ ಅವರಿಗೆ ಬಂದಿರೋದು. ಅಂದರೆ ಇದರ SKDRT-DP-ಯಲ್ಲಿರುವಂಥ ಸೇವಾ ಪ್ರತಿನಿಧಿಗಳು ಅಲ್ಲಿಯ ಇನ್ನೂ ಸೀನಿಯರ್ ಕೆಲಸದವರೆಲ್ಲ ಎಷ್ಟೋ ಅತ್ಯಾಚಾರ ಮಾಡೋ ವಿಷಯ ಇದೆ. ಒಂದೊಂದನೇ ಬಿಡುಗಡೆ ಮಾಡ್ತೀವಿ ನಾವು, ಇದಲ್ಲಿ ಮಾಮೂಲಿ ಅದು. ಅದಕ್ಕೇನು ಮಾಡಲಿಕ್ಕೆ ಆಗಲ್ಲ. ಬಾಯಲ್ಲಿ ಹೊಳಸು ಪದನೇ ಬರೋದು. ನೀವೆಲ್ಲ ವೀಡಿಯೋ ನೋಡ್ಬೋದು, ಪ್ರತಿಯೊಂದು ಕಡೆ ಅವರ ಬಾಯಲ್ಲಿ ಬರುವಂಥ ಹೊಳಸು ಪದ ಬೇರೆ ಯಾರೋ ಬರಲ್ಲ. ಅಂಥ ಹೊಳಸು ಪದ ಅಂದರೆ ಇವರೆಲ್ಲ ಎಣಿಸಿದವರು ಇವಾಗ SKDRT-DP-ಯವರು ನಮಗೆ ಸಹಕಾರ ಕೊಡ್ಬೋದು, ಇಲ್ಲ ಅವರು ನಮ್ಮ ಬೆನ್ನೆಲುಬು. ಯಾರೂ ನಿಲ್ಲಲ್ಲ. ನಿಮಗೇನೋ ತೊಂದರೆ ನೀವೇ ಇರ್ತೀರಾ, ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಇವಾಗಲೇ ಎಷ್ಟೋ ಜನ ಕೆಲಸ ಬಿಟ್ಟು ಮನೆಗೆ ಹೋಗಿದ್ದಾರೆ, ಬೇರೆ ಕೆಲಸ ಹುಡುಕಿ. ಇದು 100% ಒಂದು ಸ್ವಲ್ಪ ದಿನ ಒಳಗೆ ನಿಂತೋಗುತ್ತೆ. ಅಂದರೆ ನಮ್ಮ ಕಡಬ ಠಾಣೆ ಅಧಿಕಾರಿಯವರು ವರದಿ ಕೊಡ್ತೀನಿ ಅಂತ ಹೇಳೋರು, ಅವರು ಕೇಳಿದ್ದಾರೆ ಇವಾಗಲೇ ದಾಖಲೆ ಕೊಡಿ ಅಂತ. ನನಗೆ ಅದೇ ದಾಖಲೆ ಬೇಕಾಗಿರೋದು. ಅದೇ ಕರ್ನಾಟಕ ರಾಜ್ಯದ ಮೂಲೆಯಲ್ಲೂ ಎಲ್ಲ ಠಾಣೆಯಿಂದ ವರದಿ ಕೊಡ್ತಾ ಇದ್ದಾರೆ. ಎಲ್ಲವನ್ನೂ ತಗೊಂಡೋಗಿ ಏನು ಅದಕ್ಕೆ ಮದ್ದು ಕೊಡಬೇಕು ಅದು ಮದ್ದು ಕೊಟ್ಟೇ ಕೊಡ್ತೀವಿ. ಈ ಅಧಿಕಾರಿಯವರು ಅಷ್ಟೇ ತುಂಬ ಕೆಲಸ ಮಾಡಲಿಕ್ಕೆ ಆಗಲ್ಲ. ಎಲ್ಲ ಒತ್ತಡ. ಅಂದರೆ ರಾಜಕೀಯವಾಗಿಯೂ ದುಡ್ಡಿನ ಬಲವಾಗಿಯೂ ಅವರು ಪ್ರಭಾವಿಗಳು. ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅವ್ರನ್ನ ಮುಟ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಒಂದು ಚಿಂತೆ ಇತ್ತು. ಆದರೆ ಮುಟ್ಲಿಕ್ಕೆ ಆಗ್ತಾ ಅಂತಲೂ ಜನರಿಗೆ ಗೊತ್ತಾಗಿದೆ. ಅದು ಸೌಜನ್ಯ ಹೋರಾಟಗಾರ ಮಹೇಶ್ ಅನ್ನೋರು ತಿಳಿಸಿಕೊಟ್ಟಿದ್ದಾರೆ. ಇವಾಗ ಇನ್ನು ಮುಂದಿನದಲ್ಲಿ ನೀವೀಗ ಜಾಲತಾಣದಲ್ಲಿ ಆಗ್ತಾ ಇದೆಯಲ್ಲ, ಏನೋ ಸಂತೋಷರು ಹೊಡೆದಿದ್ದಾರೆ, ಇನ್ನೂ ಯಾರೋ ನಾವು ರೆವಿನ್ಯೂ ಹೊಡಿತಾರೆ, ಅದು ಜಯಂತ ಕಳಿಸ್ತಾ ಇರೋದು ಅಂತ ಮೈ ಮುಟ್ಟಿದ್ದಾರೆ. ಅದು ಕಾನೂನು ಬೇರೆ ಆಗ್ತಾಯಿತ್ತು. ಇನ್ನು ಎಲ್ಲೋರೆಲ್ಲ ಆ ಥರ ಅಲ್ಲ. ಅದು ನಮಗೂ ಗೊತ್ತು ಏನು ಮಾಡಬೇಕಂತ. ನಾವೆಲ್ಲರಿಗೂ ತಯಾರಾಗಿ ಇಳಿದಿರೋದು. ಅದಕ್ಕೋಸ್ಕರ ಮೈ ಮುಟ್ಟಿ ಆಟ ಆಡಲಿಕ್ಕೆ ನೀವು ಬರಬೇಡಿ. ನಿಮಗೆ ಆಗೋದನ್ನು ನೀವು ಹೋಗಿ ಕಾನೂನು ಪ್ರಕಾರವಾಗಿ ಕೋರ್ಟಿಗೆ ಹಾಕಿತ್ತು. ನಾವು ಈ ಥರ ನಾವು ಕಲೆಕ್ಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಈ ಥರ ತೊಂದರೆ ಕೊಡ್ತಾ ಇದ್ದೀವಿ ಅಂತ ನೀವು ಅದನ್ನು ಕೋರ್ಟಿಗೆ ಹಾಕಿ. ಯಾಕೆ ಆಗ್ತಾಯಿಲ್ಲ ನೀವು? ಇದರೆಲ್ಲ ಅರ್ಥ ಮಾಡ್ಕೊಳ್ಳಿ. ಇವರು ನಕಲಿ ಅಂತ. ಇವರು ಕೋರ್ಟಿಗೆ ಹೋಗ್ತಾ ಇಲ್ಲ, ನ್ಯಾಯಾಲಯಕ್ಕೆ ಹೋಗ್ತಾ ಇಲ್ಲ, ಅಲ್ಲಿ ಕೇಳ್ತಾ ಇಲ್ಲ. ಅವ್ರು ಆಗ್ತಾ ಇರೋದೇನೋ ನಮ್ಮಂಥವ್ರು ಮಾತಾಡಬಾರ್ದು, ಅವರ ವಿಷಯದಲ್ಲಿ ಮಾನನಷ್ಟ ಕೇಸ್ ಹಾಕ್ತಾ ಇದ್ದಾರೆ. ಹೇಳಿದಲ್ಲ, ಒಂದು 60 ಕೋಟಿವರೆಗೂ ಮಾನನಷ್ಟ ನಮ್ಮ ಹೋರಾಟಗಾರರ ಮೇಲೆ ಹಾಕಿದ್ದಾರೆ. ಇದು ಹೊರತು ಇವರು ಬೇರೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಬಡ್ಡಿ ದಂಧೆ ನಾವು ನ್ಯಾಯಯುತ ಮಾಡ್ತಾ ಇದ್ದೀವಿ, ಇದನ್ನು ನಿಲ್ಲಿಸಿ ಈ ಥರ ಇವರು ಮಾಡ್ತಾ ಇದ್ದಾರೆ, ಇವರ ಮೇಲೆ ಕ್ರಮ ಕೈಗೊಳ್ಳಿ. ಈ ರೀತಿಯನ್ನು ಕೆಲಸ ಮಾಡ್ತಾ ಇಲ್ಲ. ನೀವು ಅದು ಮಾಡಿ. ನಮ್ಮ ಸುಮ್ಮನೆ ಇನ್ನೂ ನಮ್ಮವ್ರ ಮೇಲೆ ಅಟ್ಯಾಕ್ ಮಾಡಿ ಏನೋ HME ಆದರೆ ಮುಂದಿನ ಹೋರಾಟ ಯಾವ ರೀತಿ ಅಂತ ಅನ್ನೋದು ನಮಗೂ ಗೊತ್ತಿರಲ್ಲ. ಅದನ್ನು ಈ ಮೂಲಕ ನಿಮಗೆ ಹೇಳಿಸ್ತಾ ಇದ್ದೀನಿ. ಸುಮ್ಮನೆ ಜನರು ಕಳಿಸಿದೆ ಅಂತ ಹೇಳಿ ಎಲ್ಲರೂ ಬಂದು ನಮ್ಮವ್ರ ಮೇಲೆ ಅಲ್ಲೇ ಮಾಡೋದಲ್ಲ. ನೀನು ಯಾರೋ 3 ಹೆಣ್ಣು ಮಕ್ಕಳೆಲ್ಲ ಬಂದಿರ ಅಂತ ಅಲ್ಲೇ ಮಾಡಲಿಕ್ಕೆ ಅವರ ಮಾತುಗಳಿಗೆ ನೀವು ಬರಬೇಡಿ ಅಂತ ಈ ಮೂಲಕ ಹೇಳ್ತೀವಿ. ಅದೆಲ್ಲ ಎಲ್ಲಿ ಮಳವಳ್ಳಿಯಲ್ಲಿ ಆಗಿರೋದು. ಆ ಹೆಣ್ಣು ಮಗಳಿಗೆ ಜಾಮೀನು ಸಿಗಲಿಕ್ಕೇ ಇವರು ಯಾರು ಸಹಕಾರ ಕೊಟ್ಟಿಲ್ಲ ಅಂತ. ಅದನ್ನು ಉಳಿದ ಸೇವಾ ಪ್ರತಿನಿಧಿಗಳೆಲ್ಲ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಇದಕ್ಕೆ ಇಳಿಯರಿ ಅಂತ ಈ ಮೂಲಕ ತಮಗೆ ಹೇಳ್ತಾ ಇದ್ದೀನಿ. ಸಬ್ ಇನ್ಸ್ಪೆಕ್ಟರ್ ಕೂಡ ನಮ್ಮ ಹತ್ರ ಮಾತಾಡಿದ್ದಾರೆ. ಅವ್ರನ್ನೂ ಕೂಡ ಕರೆದು ಅಲ್ಲಿ ಚರ್ಚೆ ಮಾಡಿದ್ದಾರೆ. ಅವರು ಒಂದೇ ಹೇಳಿರುವಂಥದ್ದು, ನೀವು ದಾಖಲೆಗಳನ್ನು ನಾಳೆ ಬೆಳಿಗ್ಗೆ 10 ಗಂಟೆ ಒಳಗಡೆ ನೀವು ತಂದು ಕೊಡಬೇಕು, ನಾನಿದ್ದೀನಿ ಅಂತ ಹೇಳಿದ್ದಾರೆ. ಈಗ ನಾವೆಲ್ಲ ಡಾಕ್ಯುಮೆಂಟ್ದೆಲ್ಲ ತೊಗೊಂಡೋಗಿ ತೋರಿಸಿದ್ದೇವೆ. ಅವರು ಯಾರೂ ಕೂಡ ಬರಲಿಲ್ಲ. ಇದರಲ್ಲಿ ತಿಳಿಬೇಕಲ್ಲ, ಯಾವುದು ಸತ್ಯ ಯಾವುದು ಸುಳ್ಳು, ಯಾವುದು ದಾಖಲೆ ಇಲ್ಲ, ಆಫೀಸಲ್ಲಿದೆ, ಅಲ್ಲಿದೆ, ಇಲ್ಲಿದೆ, ಅದೇ ಹೇಳೋದು ಬಿಟ್ಟು ಯಾವುದು ಕೂಡ ಇವರು ದಾಖಲೆಗಳನ್ನು ತೋರಿಸುವುದಿಲ್ಲ. ಬಡ್ಡಿ ದಂಧೆ ನಡೆಸಲಿಕ್ಕೆ ಇವರಿಗೆ RBI ಪರ್ಮಿಷನ್ ಇಲ್ಲ. ಅದನ್ನು ಕೇಳಿದ್ದಾರೆ. ನಿನ್ನ ಕೂಡ ಸಬ್ ಇನ್ಸ್ಪೆಕ್ಟರ್ ಅವರು ಕೇಳಿದ್ದಾರೆ, ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಬರೀ ಬಾಯಿ ಮಾತಲ್ಲಿ ಹೇಳಿದರೆ ಆಗೋದಿಲ್ಲ, ನೀವು ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಇವತ್ತು ತಗೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಅವರು ಹೋದವರು ಬಂದೇ ಇಲ್ಲ. ಇವತ್ತು ನಾವೀಗ ಮಧ್ಯಾಹ್ನದ ತನಕ ಈಗ ಕಾಯ್ತಾ ಇದ್ದೇವೆ. ಈಗ 2 ಗಂಟೆ ಆಗ್ತಾ ಬಂತು, ಆದರೂ ಕೂಡ ಇಲ್ಲಿ ಅವರು ಬರಲಿಲ್ಲ, ಯಾವುದೇ ದಾಖಲೆಯನ್ನು ಕೊಡಲಿಲ್ಲ. ಅದರಲ್ಲೇ ಗೊತ್ತಾಗ್ತದಲ್ಲ ಸರ್. ಹೌದು, ಅದು ಕೊಡೋದಿಲ್ಲ. ಅವ್ರಿಗೆ ಕೊಡ್ಲಿಕ್ಕೆ ಆಗಲ್ಲ. ಅದು ಎಲ್ಲಿ ಇದ್ರೆ ತಾನೇ ಕೊಡೋದು. ನಕಲಿ ಅಂದ್ರೆ ನಕಲಿ, ಅದನ್ನೇ ಕೇಳ್ತಾ ಇರೋದು. ಅಷ್ಟು ಧೈರ್ಯ ಇದ್ದಕ್ಕೆ ಹೇಳೋದು. ನಕಲಿ ಅಂತ ಹೇಳೋದು ಬೇರೆ, ಬಡ್ಡಿ ದಂಧೆ ಹೇಳೋದು ಅದಕ್ಕೇನೆ ಹೇಳ್ತಾ ಇರೋದು. ನಕಲಿ ದಾಖಲೆ ಯಾವುದೇ ಇಲ್ಲದೆ ಮಾಡೋದಕ್ಕೇ ನಕಲಿ ಅಂತ ಹೇಳೋದು, ಬಡ್ಡಿ ದಂಧೆ ಅಂತ ಹೇಳೋದು. ಆದಷ್ಟು ಬೇಗ ನೀವು ತಾನೇ ತಂದು ಕೊಡುವ ವ್ಯವಸ್ಥೆಯನ್ನು ಮಾಡಿ. ಇಲ್ಲಾದ್ರೆ ಯಾರು ಈ ಸೇವಾ ಪ್ರತಿ ಯಾರು ಮನೆ ನುಗ್ತಿದ್ದಾರೆ, ಅವ್ರು ಮೊದಲನೇದಾಗಿ ಯಾರು ನಿಮ್ಮನ್ನು ಕಳಿಸಿರೋದು, ಎಲ್ಲಿಂದ ಬಂದಿರೋ ನೀವು, ಅಲ್ಲಿ ಹೋಗಿ ಕೇಳಿ ನೋಡಿ. ಆ ದಾಖಲೆ ಕೇಳ್ತಾ ಅದು ಕೊಟ್ಟರೆ ನಾವು ನಿಮ್ಮ ದುಡ್ಡೆಲ್ಲ ಕಲೆಕ್ಷನ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಅದು ಕೇಳಿ ನಿಮ್ಗೇನು ಭಯ ಬೀಳ್ತಾ ಇದ್ದೀರಾ? ಅಲ್ಲೋಗಿ ಅಡ್ಡ ಬೀಳ್ಬೇಕಾ ನಿಮಗೆ? ಏನು ದೇವಮಾನ ಅಂತ ಎಣಿಸ್ಕೊಂಡಿದ್ದೀರಾ? ದೇವಮಾನ ಅಲ್ಲ ಸ್ವಾಮಿ. ಅವರು ಬಡ್ಡಿ ದಂಧೆ ಕೂಪ ಅಂತ ಹೇಳ್ಬೋದು. ಬಡ್ಡಿ ದಂಧೆ ಮಾಡೋದು ದಂಧೆ ಒಂದು ಗುಂಪು ಅಂತ ಹೇಳ್ಬೋದು. ಅವ್ರಿಗೆ ಹೋಗಿ ಅಡ್ಡ ಬೀಳೋದಲ್ಲ. ಅದು ದಾಖಲೆ ಕೇಳಿ. ನೀವು ದಾಖಲೆ ಕೇಳಿ ನಂತರ ಇನ್ನೊಬ್ಬರ ಮನೆಗೆ ಹೋಗುವ ಕೆಲಸ ಮಾಡಿ ಅಂತಲೂ ಈ ಮೂಲಕ ಉಳಿದ ಕೆಲಸದವರಿಗೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸದವರಿಗೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಹೇಳುವಂಥ ಮಾತು ಇದೆ, ಜನರಿಗೆ ಹೇಳುವಂಥದ್ದು, ನೀವು ಕಟ್ಟೋದನ್ನು ಕಟ್ಟಬೇಡಿ ಅಂತ ನಾವು ಯಾರಿಗೂ ಹೇಳುವುದಿಲ್ಲ. ನಿಮ್ಮ ಹಕ್ಕುಗಳಿದೆ, ನಿಮಗೆ ವಿಧಿಸುವಂಥ ಬಡ್ಡಿದಾರ. ಈಗ SHG NRLM ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಕೂಡ ಕೆಲವೊಂದು ಸಂಘಗಳು ರಿಜಿಸ್ಟರ್ ಮಾಡಿದ್ದಾರೆ. ಅವರಿಗೆಲ್ಲ 4%ಗಿಂತ ಬಡ್ಡಿ ಜಾಸ್ತಿ ಕಟ್ಟುವಾಗಿಲ್ಲ. ಸರ್ಕಾರದ ನಿಯಮ ಇದೆ, RBI ನಿಯಮದ ಪ್ರಕಾರನೇ ಇದೆ. ಅವರಿಗೆಲ್ಲ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ. ಇದು ಯಾವುದು ಇವರು ಕೊಡ್ತಾ ಇಲ್ಲ. ನಾವು ಅದನ್ನು ಕೇಳ್ತಾ ಇದ್ದೀವಿ. ಈಗ ನಮಗೆ ಇನ್ಶೂರೆನ್ಸ್ ಬಾಂಡ್ ಕೊಡ್ತಾ ಇದ್ದಾರೆ. ನೀವು ಪ್ರತಿಯೊಬ್ಬರು ಚೆಕ್ ಮಾಡಿ, ಮೈಕ್ರೋ ಬಚತ್ ಪಾಲಿಸಿ ಬಾಂಡ್ ಕೊಟ್ಟಿದ್ದಾರೆ ನಿಮಗೆ. ಅದು ಎಲ್ಲಿ ಕೂಡ ಕಟ್ಟಲಿಕ್ಕೆ ಆಗೋದಿಲ್ಲ. ಅದರ ಡೀಟೇಲ್ಸ್ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದರೆ ಬರೋದೇ ಇಲ್ಲ. ಅದೇ ಮೈಕ್ರೋ ಬಚತ್ ಪಾಲಿಸಿ ನೀವು LIC ಏಜೆಂಟರ ಕೈಲಿ ಮಾಡಿದರೆ ನೀವು ಎಲ್ಲಿ ಕೂಡ ಕಟ್ಬೋದು, ಎಲ್ಲಿ ಕೂಡ ರಿನ್ಯೂವಲ್ ಮಾಡ್ಬೋದು. ಹಾಗಾದರೆ ಇದು ಫೇಕ್ ಅಲ್ಲ, ಅದು ಡೂಪ್ಲಿಕೇಟ್ ಬಾಂಡ್ ಅಲ್ಲ ಇವರು ಕೊಡೋದು.
ಅದು ಉಡುಪಿಯಲ್ಲಿ, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇರೋದು, ಉಡುಪಿಯಲ್ಲಿ ಒಂದು ಆಫೀಸಲ್ಲಿ ಮಾತ್ರ ಹೋಗಿ ಕಟ್ಟಬೇಕು. ಅಲ್ಲಿ ಮಾತ್ರ ದಾಖಲೆ ಕೊಡ್ತಾರೆ. ಕಸ್ಟಮರ್ ಕೇರ್ಗೆ ಕೂಡ ಕಾಲ್ ಮಾಡಿ ಕೇಳಿದಾಗ ಅವರು ಹೇಳ್ತಾರೆ ಇಲ್ಲಿ ಡೀಟೇಲ್ಸ್ ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಎಲ್ಲಿದೆ? ನಾವು ಕೇಳ್ತಿರೋದು ನಾವು ಕಟ್ಟಿರುವಂಥ ಇನ್ಶೂರೆನ್ಸ್ ಪಾಲಿಸಿಗೆ ಒರಿಜಿನಲ್ ಬಾಂಡ್ ಕೊಡಿ. PRK ಅಂತ ಕಲೆಕ್ಷನ್ ಮಾಡ್ತಾರೆ, ಅದಕ್ಕೂ ಕೂಡ ಬಾಂಡ್ ಕೊಡೋದಿಲ್ಲ ಅಂತಲ್ಲ, ಒಬ್ಬರಿಗೆ ಬಾಂಡ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಹತ್ರ ಇದೆ ಬಾಂಡ್. 1 ಲಕ್ಷಕ್ಕೆ 84 ರೂಪಾಯಿ ಕಟ್ಟಬೇಕಷ್ಟೇ ನಾವು. 1 ಲಕ್ಷಕ್ಕೆ 84 ರೂಪಾಯಿ. ಆದರೆ ಇವರು 1 ಲಕ್ಷಕ್ಕೆ 1200 ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಬಾಂಡ್ ಇಲ್ಲ, ಏನೂ ಇಲ್ಲ. ನಾವು ಅದನ್ನು ಕೇಳ್ತಾ ಇದ್ದೀವಿ. ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ಪ್ರತಿಯೊಂದು ಸಂಘಗಳಿಗೂ ಬ್ಯಾಂಕ್ ಪಾಸ್ ಪುಸ್ತಕ ಇರ್ತದೆ, ಉಳಿತಾಯಕ್ಕೆ ಪಾಸ್ ಪುಸ್ತಕ ಇರ್ತದೆ. ಅದನ್ನು ಕೊಡಿ. ನಮಗೆ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ, ಅದನ್ನೆಲ್ಲ ನಮಗೆ ಸಿಗುವ ಹಾಗೆ ಮಾಡಿ. ಅದನ್ನೆಲ್ಲ ನಾವು ಕೇಳ್ತಾ ಇದ್ದೇವೆ ಹೊರತು ನಾವು ಕಟ್ಟೋದು ಬೇಡ ಅಂತ ನಾವು ಹೇಳೋದಿಲ್ಲ. ಇಷ್ಟರವರೆಗೂ ನಾವು ಏನು ಕಟ್ಟಿದ್ದೀವಿ ಅದಕ್ಕೆಲ್ಲ ಬಡ್ಡಿ ಸಮೇತ ನಮಗೆ ರಿಟರ್ನ್ಸು ಬೇಕು. ನಾವು ಅಲ್ಲಿವರೆಗೂ ಕಟ್ಟೋದಿಲ್ಲ ಅಂತ ನಾವು ಹೇಳೋದು ಅಷ್ಟೇ. ನಾವು ಯಾರಿಗೂ ಕೂಡ ನೀವು ಕಟ್ಟಬೇಡಿ ಅಂತ ಹೇಳೋದಿಲ್ಲ. ಕಟ್ಟುವವರು ಕಟ್ತಾರೆ. ಆದರೂ ಕೂಡ ಪ್ರತಿಯೊಬ್ಬರ ನಾವು ಕೇಳೋದು, ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ. ನಿಮಗೆ ಸಾಲ ಸಿಗುವುದಿಲ್ಲ ಅಂತ ಹೇಳ್ತಾರೆ, ಸಾಲ ಸಿಗ್ತದೆ, ಎಲ್ಲ ಕಡೆ ಸಿಗ್ತದೆ. ಪ್ರತಿಯೊಬ್ಬರು ಕೂಡ ಒಂದು 10 ಜನರ ಗ್ರೂಪ್ ರಚನೆ ಮಾಡಿ ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಿ ನೀವು ಸ್ವಸಹಾಯ ಸಂಘ ರಚನೆ ಮಾಡಿ SHGಯಲ್ಲಿ ರಿಜಿಸ್ಟರ್ ಮಾಡಿ. ನೀವು ಸಂಘ ಇದು ಮಾಡಿದರೆ 10% ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ. ಅದು ಅಲ್ಲದೆ ನಿಮಗೆ ಸಬ್ಸಿಡಿ ಕೂಡ ಬರ್ತದೆ. 5%ವರೆಗೂ ನಿಮಗೆ ಸರ್ಕಾರದಿಂದ ಸಬ್ಸಿಡಿ ಕೂಡ ಬರ್ತದೆ. ಎಲ್ಲ ಅನುದಾನ ಬರ್ತದೆ ತಿಂಗಳಿಗೊಮ್ಮೆ ಕಟ್ಟಲಿಕ್ಕೆ. ಇದು ಇರುವಾಗ ಇವರು ಸಾಲ ಸಿಗುವುದಿಲ್ಲ, ನಮಗೆ ಎಲ್ಲೇ ಕೂಡ ಸಿಗುವುದಿಲ್ಲ. ನೀವು ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ, ಸಾಲ ಎಲ್ಲ ಪ್ರತಿಯೊಬ್ಬರಿಗೂ ಸಿಗ್ತದೆ. ಆ ಥರ ಏನಿಲ್ಲ. ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ರಿಜಿಸ್ಟರ್ ಮಾಡಿದರೆ ಸಿಗಲೇಬೇಕು, ಕೊಡಲೇಬೇಕು ಅದು. ಮತ್ತು ಯಾವುದು ಇನ್ಶೂರೆನ್ಸ್ ಅದು ಇದು ಇಲ್ಲ ಕಂಪಲ್ಸರಿ ಮಾಡುವಾಗಿಲ್ಲ. ಇವರು ಅದು ತೊಗೊಳ್ಳಿಲ್ಲ ಅಂದರೆ ನಿಮಗೆ ಸಾಲ ಕೊಡೋದಿಲ್ಲ ಅಂತ ಹೇಳ್ತಾರೆ. ಈ ಥರ ಎಲ್ಲ ಒತ್ತಡ ಆಗ್ತಾರೆ. ಮನೆಗೆ ಬರೋದು ಕೂಡ ಅಷ್ಟೇ. ಅವ್ರು ನೋಟಿಸ್ ಕೊಡಬೇಕು, ಮನೆಗೆ ಹೇಳಬೇಕು. 1000 ಜನನ ಕರ್ಕೊಂಡು ಬರೋದಲ್ಲ. ಇವರು ಹೇಳಿದ್ರೆ ನಿನ್ನ ಕೂಡ 200-300 ಜನನ ಕರ್ಕೊಂಡು ಬಂದಿದ್ದಾರೆ. ID ಕಾರ್ಡ್ ಇಲ್ಲ, ಏನಿಲ್ಲ, ಸಂಬಂಧ. ಈಗ ನಾವು ಪಕ್ಕದ ಗ್ರಾಮದವರು ಕೂಡ ಬರಬಾರ್ದು ಅಂತ ಹೇಳ್ತಾರೆ. ಅವರು ಎಲ್ಲೆಲ್ಲಿ ಇಡೀ ತಾಲೂಕಿನ ಎಲ್ಲ ಮೂಲೆಯಿಂದಲೂ ಬಂದಿದ್ದಾರೆ. ಅದರಲ್ಲಿ ಯಾವನೊಬ್ಬ ಮಾತಾಡ್ತಾ ಇದ್ದಾನೆ, ಇಲ್ಲಿಯವನು ಅಲ್ಲ. ಬಾಗಿಲೆಲ್ಲ ಬಂದು ಹೊಡೆದಾಗ್ತಾ ಇದ್ದಾನೆ. ಅವನ ಮೇಲೆ FIR ಆಗಲೇಬೇಕು. ಠಾಣಾಧಿಕಾರಿ ಈ ಮೂಲಕ ಕಳಿಸ್ತೀನಿ, ಈ ವಿಡಿಯೋ ನೋಡಿ. ಆದರೂ ಆದಮೇಲೆ ಮನೆಯವರು ದೂರು ಕೊಟ್ಟಿದ್ದಾರೆ, ಅವನ ಮೇಲೆ FIR ಮಾಡಬೇಕು. ಅವು ಎಲ್ಲಿಂದಲೋ ಬಂದು ಇಲ್ಲಿ ಕೂತು ಇಷ್ಟು ಕೊಬ್ಬು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದು ಕಬ್ಬು ಮಾಡೋ ಅವಶ್ಯಕತೆ ಏನಿಲ್ಲ. ಎಷ್ಟು ಬೇಕು ಅಷ್ಟು ಮಾತಾಡಲಿಕ್ಕೆ ನೀನು ಕಲಿ. ನಿನಗೆ ಸಂಬಳ ಸಿಗೋದಾದರೆ ಅಷ್ಟಕ್ಕೆ ಮಾತ್ರ ತಗೋ, ಅಷ್ಟಕ್ಕೆ ಕೆಲಸ ಮಾಡು. ಅದು ಬಿಟ್ಟು ನಿನ್ನ ಮನೆಯಿಂದ ಏನೋ ಸತ್ತು ತಂದು ಕೊಟ್ಟಿಲ್ಲ. ಯಾವನೋ ದೊಡ್ಡದಾಗಿ ಮಾತಾಡ್ತಾ ಇದ್ದಾನೆ. ಈ ಊರಿನ ದಕ್ಷಿಣ ಕನ್ನಡದವನೇ ಅಲ್ಲ, ಯಾವುದೋ ಊರಿಂದ ಬಂದು ಇಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾನ. ಅದೆಲ್ಲ ನಡೆಯಲ್ಲ ಅಂತಲೂ ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಗೊತ್ತಾಯ್ತಲ್ಲ? ನಿನ್ನೂರಲ್ಲಿ ನಡೀತಾ ಇದೆಯೋ ಇಲ್ಲ ಅಂತ ನೋಡು. ನಿನ್ನೂರಲ್ಲಿ ಎಷ್ಟು ಜನ ಸತ್ತಿದ್ದಾರೆ ನೋಡು. ಆ ಸಾಯುವರನ್ನು ಉಳಿಸುವ ಕೆಲಸ ಮಾಡು ನೀನು. ಅದು ಬಿಟ್ಟು ಇದು ದೇವಮಾನವ ಅಂತ ಅಡ್ಡ ಬಿದ್ದು ಅವೇನ ಕೊಡೋದು ತಿಂದುಬಿಟ್ಟು ನಮ್ಮವರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಮಾತ್ರ ಬರಬೇಡ. ಆ ಮನೆಯವರ ವಿಂಡೋ ಎಲ್ಲ ತೆಗೆದು ಹೊಡೆಯೋದು ಬಡಿಯೋದೆಲ್ಲ ಇದೆ. ಅವ್ರ ಮೇಲೆ ಬಾಗಿಲು ಹೊಡೆಯೋದಲ್ಲ, ಅವ್ರ ಮೇಲೆ FIR ಆಗಲೇಬೇಕು. ಅದು ಯಾರಂತ ತನಿಖೆ ಆಗಲೇಬೇಕು, ಅದು ಮಾಡಲೇಬೇಕು. ನಾವು ಈ ವಿಡಿಯೋಗೆ ರಿಲೀಸ್ ಮಾಡ್ತೀವಿ, ಆಮೇಲೆ ಮಾಡಿ. ಅಷ್ಟೊಂದು ನೀವು ಮಾಡಬೇಡಿ. ಸುಳ್ಳು ಹೇಳೋದು ಹೌದಲ್ವಾ ಅಂತ ಅದರಲ್ಲಿ ನೋಡಿ ನೀವು.